ಪುತ್ತೂರಿನಲ್ಲಿ ಜೂನ್ 1ರಂದು ಒಕ್ಕಲಿಗ ಗೌಡ ಸಮುದಾಯ ಭವನದಲ್ಲಿ ಸಂಘದ ಸರ್ವ ಸದಸ್ಯರುಗಳ ಮಹಾ ಅಧಿವೇಶನ ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಜರುಗಲಿದೆ. ಈ ಬಗ್ಗೆ ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಮಡಪಾಡಿಯವರು ವಿವರ ನೀಡಿದರು. ಗೌಡರ ಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘವು ಜಿಲ್ಲೆಯ ಎಲ್ಲಾ ತಾಲೂಕುಗಳ ಗೌಡ ಸಂಘಗಳ ಸಹಭಾಗಿತ್ವದಲ್ಲಿ 2024 ಆಗಸ್ಟ್ 30ರಂದು ನೋಂದಾವಣೆಗೊಂಡು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. 2018ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಸಂಘವು ರಚನೆಯಾಗಿ ತದನಂತರ ಸುದೀರ್ಘ ಸಭೆ ಬೈಲ ರಚನೆಗೊಂಡರೂ ಕೊರೋನಾದಂತಹ ರೋಗದ ತೊಂದರೆಗಳಿಂದಾಗಿ ಸಂಘವು ಪ್ರಾರಂಭದಲ್ಲಿ ಹೆಚ್ಚು ವೇಗವನ್ನು ಪಡೆಯುವಲ್ಲಿ ವಿಳಂಬವಾಯಿತು. ಇದೀಗ ಸಂಘ ನೋಂದಾವಣೆಯಾಗಿ 1 ವರ್ಷ ಆಗುವ ಸಂದರ್ಭದಲ್ಲಿ ಎಲ್ಲ ಸದಸ್ಯರನ್ನ ಒಂದೇ ಸೂರಿನಡಿ ಸೇರಿಸಬೇಕೆಂಬ ಉದ್ದೇಶದಿಂದ ಜೂನ್ 1, 2025ರ ಆದಿತ್ಯವಾರದಂದು ಪುತ್ತೂರಿನ ಒಕ್ಕಲಿಗ ಗೌಡ ಸಮುದಾಯ ಭವನದಲ್ಲಿ ಸರ್ವ ಸದಸ್ಯರ ಮಹಾಧಿವೇಶನವನ್ನು ಹಮ್ಮಿಕೊಳ್ಳಲಾಗಿದೆ. ಅಧಿವೇಶನದಲ್ಲಿ ಜಿಲ್ಲಾ ಸಂಘವು ಮುಂದೆ ತೆಗೆದುಕೊಳ್ಳಬೇಕಾದ ಕೆಲಸ ಕಾರ್ಯಗಳು ಮತ್ತು ಯೋಜನೆಗಳ ಬಗ್ಗೆ ವಿಚಾರ ಮಂಡನೆ ನಡೆಯಲಿದೆ. ಅಲ್ಲದೆ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ನೇತೃತ್ವದಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ಇಡೀ 6 ತಾಲೂಕುಗಳು ಸೇರಿಕೊಂಡು ಮಾಡ್ತಕ್ಕಂಥ ಈ ಸಂಸ್ಥೆ, ಈ ಸಂಘ ಇದು ನೋಂದಾಯಿತಾಗಿದೆ. ಈಗ ಹೇಳಿದಾಗೆ ನಂಬರ್ ಪ್ರಕಾರ 39/2024-25ಕ್ಕೆ ನೋಂದಾವಣೆಯಾಗಿದೆ. ನಮಗೆ ಎಲ್ಲ ಗೊತ್ತಿದ್ದಾಗೆ 2018ರಲ್ಲಿ ಇದನ್ನು ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆ ಬೈಲ ರಚನೆ ಎಲ್ಲ ಕಾರ್ಯಕ್ರಮ ಮೀಟಿಂಗ್ಗಳನ್ನು ಮಾಡಿ ಎಲ್ಲ ತಾಲೂಕಿನವರು ಸೇರಿಸಿಕೊಂಡು ಮೀಟಿಂಗ್ಗಳನ್ನು ಮಾಡಿ ಚರ್ಚೆ ಮಾಡಿದಾಗ ನಿಮಗೆ ಗೊತ್ತಿದ್ದಾಗೆ ಕೊರೋನಾ ಅಂತ ಮಹಾ ರೋಗ ಬಂತು. ಹಾಗೆ ಒಂದು 2 ವರ್ಷ ಅದನ್ನು ಹಾಗೆ ಇಟ್ಟೆವು. ತದನಂತರ ಪುನಃ ಅದರ ಮೀಟಿಂಗ್ ಮಾಡಿ ಬೈಲ ರಚನೆ ಮಾಡಿ ಒಂದು ಸಂಘವನ್ನು ನೋಂದಣಿ ಮಾಡಿಕೊಂಡಿದ್ದೇವೆ. ಇದೀಗ ಪ್ರಥಮವಾಗಿ ನಾವೊಂದು ಪುತ್ತೂರಿನಲ್ಲಿ ಇದೇ ಜೂನ್ 1ರಂದು ಈ ಸಂಘದ ಎಲ್ಲ ಈಗಾಗಲೇ 1300 ಜನ ಸದಸ್ಯರಾಗಿದ್ದಾರೆ. ಈ ಒಂದು ಎಲ್ಲ ಸದಸ್ಯರನ್ನ ಒಂದೇ ಸೂರಿನಡಿ ಎಲ್ಲರೂ ಸೇರಿಕೊಂಡು ಹೊಸ ಪರಿಚಯ ಇರ್ಬೋದು, ನಮ್ಮ ಮುಂದಿನ ಸಂಘದ ದೇವದೇಶಗಳಿರ್ಬೋದು, ಈ ಒಂದು ಕಾರ್ಯಕ್ರಮವನ್ನು ನಾವು ತುಲನೆ ಮಾಡ್ತಕ್ಕಂಥದ್ದು ಹೇಗೆ ಮಾಡ್ಬೋದು ಅನ್ನೋ ಬಗ್ಗೆ, ಮುಂದೆ ಹೇಗೆ ಹೋಗ್ಬೋದು ಅನ್ನೋ ಬಗ್ಗೆ ಒಂದು ಚರ್ಚೆ ಮಾಡಿದ್ರೆ ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಭರತ್ ಮುಂಡೋಡಿ, ನಿರ್ದೇಶಕರಾದ ಪಿಸಿ ಜಯರಾಮ್ ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.